ಪ್ರೀತಿಯ ಕೇಳುಗರೆ, ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಇಂದಿನ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 177 ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಮಲೆ ಕಣಿವೆಗಳ ಬೆರಗು, ಪ್ರಕೃತಿ ಕೋಪದ ಗುಡುಗು, ಕೆಳೆಯೊಲವು ನಲ್ಲೆಯ ವಿಯೋಗ ಇಂತಹು, ನಿಲ್ಲಿಸಿ ಮನದೋಟವನು ಮೂಕಗೊಳಿಪುವು ಎನ್ನನು, ಒಳಧನಿ ಅದು ಒಂದರಿಂ ಮಂಕುತಿಮ್ಮ. ಮಲೆ ಕಣಿವೆಗಳ ಬೆರಗು, ಪ್ರಕೃತಿ ಕೋಪದ ಗುಡುಗು, ಕೆಳೆಯೊಲವು ನಲ್ಲೆಯ ವಿಯೋಗವಿಂತಹವು, ನಿಲ್ಲಿಸಿ ಮನದೋಟವನು ಮೂಕಗೊಳಿಪುವುದೆನ್ನ, ನೊಳದನಿಯದೊಂದರಿಂ ಮಂಕುತಿಮ್ಮ, ಒಳದನಿಯದೊಂದರಿಂ ಮಂಕುತಿಮ್ಮ. ಬಂಧುಗಳೇ, ನಾವಿರುವ ಈ ಪ್ರಕೃತಿಯ ನಡುವೆ ಬೆಟ್ಟ ಗುಡ್ಡಗಳು, ಕಣಿವೆಗಳು, ಪ್ರಕೃತಿ ವಿಕೋಪದಲ್ಲಿ ನಡೆಯುವ ಗುಡುಗು, ಸಿಡಿಲು, ಮಳೆ, ಚಂಡಮಾರುತಗಳು, ಸ್ನೇಹಿತನ ಪ್ರೀತಿ, ಪ್ರೇಯಸಿಯ ಅಥವಾ ಸತಿಯ ವಿಯೋಗದಂತಹ ವಿಷಯಗಳು ನಮ್ಮ ಮನಸ್ಸನ್ನು ನಿಯಂತ್ರಿಸುವಾಗ, ಆಳುವಾಗ, ಇವುಗಳನ್ನು ನಿಲ್ಲಿಸಿ ಮನಸ್ಸನ್ನು ನನ್ನ ಒಳಧ್ವನಿಯು ಮಾತ್ರ ಸುಮ್ಮನಾಗಿಸುವುದು ಎಂಬ ವಿಚಾರವನ್ನು ಈ ಕಗ್ಗದಲ್ಲಿ ಮಾನ್ಯ DVG ಅವರು ಉಲ್ಲೇಖಿಸುತ್ತಾರೆ. ಹೊರನೋಟದ ಒಳಗಡೆ ನಾವು ಕಾಣುವಾಗ ರಮಣೀಯವಾಗಿರುವಂಥ ಪ್ರಕೃತಿಯ ಮಡಿಲಿನಲ್ಲಿ ಸಹಸ್ರಾರು ಜೀವಕೋಟಿಗಳು ಬದುಕನ್ನು ಕಟ್ಟಿಕೊಂಡಿದ್ದಾವೆ. ಬೆಟ್ಟ ಗುಡ್ಡ, ಮರ ಗಿಡಗಳ ನಡುವೆ ಕಣಿವೆಗಳು, ಹಚ್ಚ ಹಸುರಿನ ಚಿಗುರುಗಳ ವಿಹಂಗಮವಾದ ಸುಂದರ ನೋಟ, ಇವೆಲ್ಲವೂ ಕೂಡ ನಮ್ಮನ್ನು ಬಹಳಷ್ಟು ಆಕರ್ಷಣೆಗೆ ಒಳಪಡಿಸುತ್ತವೆ. ಆಗಾಗ ಪ್ರಕೃತಿಯ ನಡುವೆ ಏಳುವ ನಿಸರ್ಗ ಕೋಪದ ಪ್ರಾಕೃತಿಕ ವಿಕೋಪಗಳು ನಮ್ಮನ್ನು ಹೆದರಿಸುತ್ತವೆ, ಬೆದರಿಸುತ್ತವೆ. ಹನಿಯಾಗಿ ಬಿದ್ದು, ಮಳೆಯಾಗಿ ಸುರಿದು, ಮತ್ತೆ ಬೋರ್ಗರೆದು, ಹಳ್ಳ, ಕೆರೆ, ನದಿ, ಸಮುದ್ರವನ್ನು ಉಕ್ಕಿಸಿ, ಸರ್ವಸ್ವವನ್ನು ಆವರಿಸಿ, ಪ್ರವಾಹದ ಅಲೆಯನ್ನೆಬ್ಬಿಸಿ ಜನರ ಬದುಕನ್ನು ಕಸಿದುಕೊಳ್ಳುವ ರೌದ್ರಾವತಾರದ ಪ್ರಕೃತಿಯ ನೋಟ. ಹೀಗೆ ವಿಕೋಪದಲ್ಲಿ ಮಿಂಚು ಗುಡುಗುಗಳನ್ನು ಧರೆಗಿಳಿಸಿ ಕೋಲಾಹಲವನ್ನು ಎಬ್ಬಿಸುವುದು ಪ್ರಕೃತಿಯ ಗುಣವೂ ಹೌದು. ಬಂಧುಗಳೇ, ಈ ಕಗ್ಗದ ಹಿನ್ನೆಲೆಯಲ್ಲಿ ಮನುಷ್ಯನ ಮನಸ್ಸನ್ನು ಅವಲೋಕನ ಮಾಡುವುದಾದರೆ, ಮನಸ್ಸೆಂಬುದು ಇಲ್ಲಿ ಮರ್ಕಟವಾಗಿ ನಮಗೆ ಕಾಣ್ತದೆ. ಮಂಗವು ಕೊಂಬೆಯಿಂದ ಕೊಂಬೆಗೆ ಹಾರುವ ಅದರ ಚಂಚಲವಾದಂಥ ಸ್ಥಿತಿ, ಅದರಂತೆ ಕ್ಷಣ ಕ್ಷಣಕ್ಕೂ ಸ್ಥಿರತೆ ಇಲ್ಲದೆ ಹರಿದಾಡುವ ನಮ್ಮೆಲ್ಲರ ಮನವೂ ಕೂಡ, ಪ್ರತಿಯೊಬ್ಬರ ಸ್ಥಿತಿಯೂ ಕೂಡ ಹೀಗೆಯೇ ಆಗಿದೆ. ಲಂಗು ಲಗಾಮುಗಳಿಲ್ಲದೆ ಓಡಾಡುವ ಮನವನ್ನು ನಿಲ್ಲಿಸುವುದು ಹೇಗೆ? ಅದಕ್ಕೆ ಮಾನ್ಯ DVG ಅವರು ನೀಡುವಂಥ ಸಲಹೆ, ಮನಸ್ಸಿನ ಓಟವನ್ನು ನಿಲ್ಲಿಸಿ ಮೂಕವಾಗಬೇಕಂತೆ. ಆದರೆ ಅದು ಅಂತರಂಗದಿಂದ ಮಾತ್ರವೇ ಸಾಧ್ಯ. ನಮ್ಮ ಮನಸ್ಸಿನ ಒಳಧನಿಯ ಒಳನೋಟವನ್ನು ಅರ್ಥೈಸಿಕೊಂಡು ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಆದರೆ ಇತರರ ಸಲಹೆಗಳಿಗಿಂತ ನಮ್ಮ ಬುದ್ಧಿಶಕ್ತಿಯಲ್ಲಿ ಅತಿ ಅಗತ್ಯ. ಬೇಕು ಬೇಡಗಳ ನಡುವೆ ನಿರ್ಧಾರ ನಮ್ಮದು, ಆಯ್ಕೆಯೂ ನಮ್ಮದು. ಆಗ ಮಾತ್ರವೇ ಜೀವನದಲ್ಲಿ ಯಶಸ್ಸು ಎನ್ನುವಂಥದ್ದು ಸಿಗುವುದು. ಬದುಕಿನಲ್ಲಿ ಪ್ರತಿಯೊಂದು ಅನುಭವವೂ ಕೂಡ ಶ್ರೇಷ್ಠವೇ ಆಗಿರ್ತದೆ. ಆ ಅನುಭವಗಳೇ ನಮ್ಮ ಆತ್ಮವಿಕಸನಕ್ಕೆ ದಾರಿಯಾಗುತ್ತದೆ. ಆ ಆತ್ಮವಿಕಸನದ ಒಳಗಡೆ ಸುಖ ದುಃಖಗಳ ಸಮ್ಮಿಶ್ರಣವಾದ ಜೀವನವೂ ಕೂಡ ಅಡಗಿರುತ್ತದೆ. ಬಂಧುಗಳೇ, ಪ್ರತಿದಿನ ಕಗ್ಗ ಮಾಲಿಕೆಯನ್ನು ಕೇಳಲು ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲನ್ನು ಈ ಕ್ಷಣವೇ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.